ನಮಸ್ಕಾರ, ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ಶರತ್ ಬೇಕೂರು. ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು. ಭಾರತದ ಉಗ್ರ ಸಂಘಟನೆಗಳ ಪಟ್ಟಿಗೆ ಹಮಾಸ್ ಸೇರ್ಪಡೆ ಮಾಡಿ ಇಸ್ರೇಲ್ ರಾಯಭಾರಿ ಮನವಿ. ವಂದೇ ಭಾರತ್ ರೈಲಿನಡಿಗೆ ಬಿದ್ದು ತಾಯಿ ಮಕ್ಕಳು ದಾರುಣ ಸಾವು. ಕೇರಳದಲ್ಲಿ ಸರಣಿ ಸ್ಫೋಟ, ಕಾಸರಗೋಡು ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಣೆ. ಆಂಧ್ರ ರೈಲು ಅಪಘಾತ, ಮೃತರ ಸಂಖ್ಯೆ 13ಕ್ಕೆ ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ, ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. ಮಂಗಳೂರು ಆಸ್ತಿ ನೋಂದಣಿ ಮಾಡಿದವರ ಖಾತೆಗೆ ಕನ್ನ, ಬಿಹಾರದ 3 ಬಂಧನ. ಜಾತ್ಯತೀತ ದೇಶವಾದ ಭಾರತದಲ್ಲಿ ಸಾರ್ವಜನಿಕ ಸಮಾರಂಭವೊಂದರಲ್ಲಿ ಹಮಾಸ್ ಉಗ್ರ ನಾಯಕ ಭಾಷಣ ಪ್ರಸಾರವಾಗಿದೆ. ಕೇರಳದ ಮಲಪ್ಪುರಂನಲ್ಲಿ ಕಳೆದ ಶನಿವಾರ ಪ್ಯಾಲೆಸ್ತೀನ್ ಬೆಂಬಲಿಸಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಹಮಾಸ್ ಉಗ್ರ ನಾಯಕ ಖಾಲಿದ್ ಮಶಾಲ್ನ ರೆಕಾರ್ಡೆಡ್ ಭಾಷಣವನ್ನು ದೊಡ್ಡ ಪರದೆಯಲ್ಲಿ ಬಿತ್ತರಿಸಲಾಗಿದೆ. ಇದಕ್ಕೆ ಇಸ್ರೇಲ್ ರಾಯಭಾರಿ ನಹೂರ್ ಗಿಲಾನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಮಾಸ್ ಸಂಘಟನೆಯನ್ನು ಭಾರತ ಕೂಡ ತನ್ನ ಉಗ್ರ ಸಂಘಟನೆಗಳ ಪಟ್ಟಿಗೆ ಸೇರಿಸಬೇಕೆಂದು ಮನವಿ ಮಾಡಿದ್ದಾರೆ. ವಂದೇ ಭಾರತ್ ರೈಲಿನಡಿಗೆ ಬಿದ್ದು ಮಹಿಳೆ ಹಾಗೂ ಆಕೆಯ 2 ಪುತ್ರಿಯರು ದಾರುಣವಾಗಿ ಮೃತಪಟ್ಟ ಘಟನೆ ನೋಯ್ಡಾದಲ್ಲಿ ಸಂಭವಿಸಿದೆ. ತಾಯಿ ಮೋನಾ ಮತ್ತು 2 ಮಕ್ಕಳಾದ ಮನೀಷಾ ಹಾಗೂ ಚಾರು ಮೃತಪಟ್ಟವರು. ದಿಲ್ಲಿ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರಿಗೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಸಿಸೋಡಿಯಾ ಅವರ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಒಂದು ವೇಳೆ ಪ್ರಕರಣದ ತನಿಖೆಯು ಮಂದಗತಿಯಲ್ಲಿ ಸಾಗಿದರೆ ಮತ್ತೆ ಸಿಸೋಡಿಯಾ ಅವರು ಜಾಮೀನಿಗೆ ಅರ್ಜಿ ಹಾಕಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಕೇರಳದ ಎರ್ನಾಕುಳಂ ಜಿಲ್ಲೆಯ ಕಲಮಶೇರಿ ಕ್ರಿಶ್ಚಿಯನ್ ಸಮಾವೇಶದ ಕೇಂದ್ರದಲ್ಲಿ ಸಂಭವಿಸಿದ ಬಾಂಬ್ ಸ್ಫೋಟ ಸಂಬಂಧ ಕಾಸರಗೋಡು ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಜಿಲ್ಲೆಯ ಬಸ್ ನಿಲ್ದಾಣ, ರೈಲು ನಿಲ್ದಾಣ, ಆರಾಧನಾಲಯಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ತಲಪಾಡಿ, ವರ್ಕಾಡಿ, ಮುಳಿಗದ್ದೆ, ನಾರಡ್ಕ, ಸುಳ್ಯಪದವು, ಗಾಳಿಮುಖ ಸೇರಿದಂತೆ ವಿವಿಧೆಡೆ ಗಡಿ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವೈಭವ್ ಸಕ್ಸೇನಾ ಮಾಹಿತಿ ನೀಡಿದ್ದಾರೆ. ಕೇರಳ ಎರ್ನಾಕುಳಂನಲ್ಲಿ ಕ್ರಿಶ್ಚಿಯನ್ ಪ್ರಾರ್ಥನಾ ಸಭೆ ಗುರಿಯಾಗಿಸಿ ನಡೆದ ಸ್ಫೋಟದತ್ತ ಕೇಂದ್ರ ಸರ್ಕಾರ ತನ್ನ ಗಮನ ಹರಿಸಿದೆ. ಕೂಡಲೇ ಅಲರ್ಟ್ ಆದ ಗೃಹ ಸಚಿವಾಲಯ ಎನ್ಎಸ್ಜಿ, ಎಸ್ಐಎ ತಂಡಗಳನ್ನು ಕೇರಳಕ್ಕೆ ಕಳುಹಿಸಿದೆ. ಘಟನೆ ಕುರಿತು ಗೃಹ ಸಚಿವ ಅಮಿತ್ ಶಾ ಅವರು ಪಿಣರಾಯಿ ವಿಜಯನ್ ಅವರಿಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಲ್ಲದೆ ಕೇಂದ್ರದಿಂದ ಅವಶ್ಯವಿರುವ ಎಲ್ಲ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಜಿನಗರಂ ಜಿಲ್ಲೆಯಲ್ಲಿ ಭಾನುವಾರ ಸಂಜೆ 2 ರೈಲುಗಳ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಸಾವಿನ ಸಂಖ್ಯೆ 13ಕ್ಕೆ ಏರಿದೆ. 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಹೊಸಕೆರೆಹಳ್ಳಿಯ ಬಳಿ ವೀರಭದ್ರ ನಗರದಲ್ಲಿ ಈ ಘಟನೆ ನಡೆದಿದೆ. ನಿಂತಿರೋ ಬಸ್ಸುಗಳಿಗೆ ಬೆಂಕಿ ತಗುಲಿದ್ದು ಕ್ಷಣ ಮಾತ್ರದಲ್ಲಿ 9ಕ್ಕೂ ಹೆಚ್ಚು ಬಸ್ಸುಗಳಿಗೆ ಬೆಂಕಿ ಹೊತ್ತಿಕೊಂಡಿದೆ. ಘಟನಾ ಸ್ಥಳಕ್ಕೆ 2 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿದ್ದು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಟಿಸ್ ಚಂಡಮಾರುತಕ್ಕೆ ಸಿಲುಕಿದ ದಕ್ಷಿಣ ಮೆಕ್ಸಿಕೋ ಅಕ್ಷರಶಃ ನರಕ ದೃಶ್ಯವಾಗಿದೆ. ಸುಮಾರು 48 ಜನರನ್ನು ಈ ಭಯಾನಕ ಚಂಡಮಾರುತ ಬಲಿ ಪಡೆದುಕೊಂಡಿದೆ. ಅಲ್ಲಿನ ಜನರು ವಿದ್ಯುತ್, ನೀರು, ನೆಟ್ವರ್ಕ್ ಸಮಸ್ಯೆಯಿಂದ ಬಳಲುವಂತಾಗಿದೆ. ಇದುವರೆಗೆ ಇಂತಹ ಚಂಡಮಾರುತವನ್ನು ದಕ್ಷಿಣ ಮೆಕ್ಸಿಕೋ ಎದುರಿಸಿರಲಿಲ್ಲ. ಆದರೆ ಒಂದೇ ಬಾರಿ ಅಬ್ಬರಿಸಿದ ಈ ಭಯಾನಕತೆಗೆ ಅಲ್ಲಿನ ಜನರು
ನಲುಗಿ ಹೋಗುವಂತೆ ಮಾಡಿದೆ. ಬುಧವಾರದಂದು ಓಟಿಸ್ ಅಬ್ಬರಕ್ಕೆ ದಶಕಗಳಿಂದ ನಿರ್ಮಿತವಾದ ನಗರಗಳ ಗುರುತು ಸಿಗದಂತಾಗಿದೆ. ಕದ್ದ ಬಯೋಮೆಟ್ರಿಕ್ ವಿವರಗಳನ್ನು ಬಳಸಿ ಆಸ್ತಿ ನೋಂದಾವಣೆದಾರರ ಬ್ಯಾಂಕ್ ಖಾತೆಗಳಿಂದ ಎಇಪಿಎಸ್ ಬಳಸಿ ಕಳ್ಳತನ ಮಾಡಿದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮಂಗಳೂರು ಪೊಲೀಸರು ಬಿಹಾರ ಮೂಲದ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ದೀಪಕ್ ಕುಮಾರ್ ಹೆಬ್ರಾಮ್, ವಿವೇಕ್ ಕುಮಾರ್ ಬಿಸ್ವಾಸ್ ಮತ್ತು ಮದನ್ ಕುಮಾರ್ ಬಂಧಿತ ಆರೋಪಿಗಳು. ಮೊಬೈಲ್ ಫೋನಿನಲ್ಲಿ ಮಾತನಾಡುತ್ತಿದ್ದಾಗ ಸಿಡಿಲು ಬಡಿದು ಯುವಕನೋರ್ವ ಮೃತಪಟ್ಟ ಘಟನೆ ಕೋಟಾದ ಅವರ್ಸೆ ಸಮೀಪದ ಕಿರಾಡಿಯಲ್ಲಿ ರವಿವಾರ ರಾತ್ರಿ ಸಂಭವಿಸಿದೆ. ಬಾಬಣ್ಣ ಶೆಟ್ಟಿ ಹಾಗೂ ಬೇಬಿಯವರ ಪುತ್ರ ಪ್ರಮೋದ್ ಶೆಟ್ಟಿ ಮೃತಪಟ್ಟ ಯುವಕ. ಕಾಸರಗೋಡು ವಿದ್ಯಾರ್ಥಿನೇತರ ರೈಲು ಬಡಿದು ಸಾವು ಸಂಭವಿಸಿದ ಘಟನೆ ತ್ರಿಶೂರಿನಲ್ಲಿ ನಡೆದಿದೆ. ಸುನ್ನಿ ಬಾಲ ವೇದಿಕೆ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾ ವೈಸ್ ಪ್ರೆಸಿಡೆಂಟ್, ಎಂಎಸ್ಎಫ್ ಮಂಡಲ ವೈಸ್ ಪ್ರೆಸಿಡೆಂಟ್ ಆದ ಚೆರ್ಕಳ ತಾಯಲ್ ಹೌಸಿನ 21 ಹರೆಯದ ಬಾಸಿಲ್ ಮೃತ ದುರ್ದೈವಿ. ಸ್ನೇಹಿತನೊಂದಿಗೆ ಎರ್ನಾಕುಳಂಗೆ ಹೋಗಿ ಹಿಂತಿರುಗುವಾಗ ಈ ಘಟನೆ ಸಂಭವಿಸಿದೆ. ರೈಲಿನಲ್ಲಿ ಸಂಚರಿಸುತ್ತಿದ್ದಾಗ ಮೊಬೈಲ್ ಕೈಯಿಂದ ಜಾರಿ ಹೊರಬಿದ್ದು, ಅದಕ್ಕಾಗಿ ಅರ್ಧದಲ್ಲಿ ರೈಲಿನಿಂದ ಇಳಿದ ಇವರು ಮೊಬೈಲ್ ಬಿದ್ದ ಜಾಗದ ರೈಲು ಹಳಿಯಲ್ಲಿ ಹುಡುಕಾಡುತ್ತಿದ್ದಾಗ ಹಿಂದಿನಿಂದ ಬಂದ ರೈಲು ಬಡಿದಿದೆ. ಮೀಯಪದವು ಸೇವಾ ಸಹಕಾರಿ ಬ್ಯಾಂಕಿನ 2023-28ನೇ ವರ್ಷದ ನೂತನ ಆಡಳಿತ ಮಂಡಳಿಗೆ ಜನಪರ ಸಹಕಾರಿ ವೇದಿಕೆಗೆ ಗೆಲುವು. ಆದಿತ್ಯವಾರ ನಡೆದ ಚುನಾವಣೆಯಲ್ಲಿ ಬಿಜೆಪಿಯ ಸಹಕಾರ ಭಾರತೀಯ ವಿರುದ್ಧ ಜನಪರ ಸಹಕಾರಿ ವೇದಿಕೆಯ ರಘುನಾಥ ಶೆಟ್ಟಿ, ನಬೀಸತುಲ್ ಮಿಸ್ರಿಯಾ, ಅದ್ರಾಮ್ ಎಸ್, ಚಂದ್ರಹಾಸ ಸೇನವ, ಹಂಸ ಕುಂಡಿಲ್, ಮಾರ್ಸೆಲ್ ಮೊಂತೇರೋ, ಮೊಯ್ದೀನ್ ಜಿ, ರಾಂಭಟ್, ಪ್ರೇಮಲತಾ, ಸುಧಾ ಎಸ್, ಉಮೇಶ್ ಟಿ ಗೆಲುವು ಸಾಧಿಸಿದ್ದಾರೆ. ಜನಪರ ಸಹಕಾರಿ ವೇದಿಕೆಯ ನೇತಾರರಾದ ಬಿ ಸದಾಶಿವ ರೈ, ವಹೀದ್ ಕೊಡೇಲ್, ಸಿದ್ದಿಕ್ ಡಿ, ಕಮಲಾಕ್ಷ, ಜಯರಾಮ ಬಲ್ಲಂಗುಡೆಲ್, ರಾಮಚಂದ್ರ ಟಿ, ಮೊಹಮ್ಮದ್ ಜೆ, ಗಂಗಾಧರ ಕೊಡ್ಡೆ ಮೊದಲಾದವರು ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಫ್ರೆಂಡ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪಂಜಿಕಲ್ಲು ಕಿದೂರು ಇವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರವು ರಾಜೀವ್ ಭವನ ಕುಂಟೆಂಗರಡ್ಗದಲ್ಲಿ ನಡೆಯಿತು. ರೆಡ್ ಕ್ರಾಸ್ ಸೊಸೈಟಿ ಮಂಗಳೂರು ಇದರ ಸಿಬ್ಬಂದಿ ವರ್ಗದವರು ಸಂಯೋಜಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ತೃಪ್ತಿ ಆಳ್ವಾ, ಎನಪೋಯ ಆಯುರ್ವೇದ ಹಾಸ್ಪಿಟಲ್ ಕುತ್ತಾರ್ ಇವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಅನೂಪ್ ಕುಮಾರ್ ಇ, ಪೊಲೀಸ್ ಇನ್ಸ್ಪೆಕ್ಟರ್, ಕುಂಬಳೆ ಪೊಲೀಸ್ ಸ್ಟೇಷನ್ ಇವರು ಭಾಗವಹಿಸಿದರು. ಕುಂಬಳೆ ಪಂಚಾಯತ್ ಸದಸ್ಯರು ರವಿರಾಜ್ ಕೆಜಿ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ರೆಡ್ ಕ್ರಾಸ್ ಸೊಸೈಟಿಯ ಪ್ರವೀಣ್ ಕುಮಾರ್ ಕೆ, ಚಂದ್ರ ಕಾಜೂರು, ಶ್ರೀ ಕುಪ್ಪೆಪಂಜುರ್ಲಿ ಸೇವಾ ಸಮಿತಿಯ ಕುಂಟೆಂಗರಡ್ಕ, ಮಾಜಿ ಕುಂಬಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜುನಾಥ ಆಳ್ವಾ ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಡಾಕ್ಟರ್ ತೃಪ್ತಿ ಆಳ್ವಾ ಇವರನ್ನು ಸನ್ಮಾನಿಸಲಾಯಿತು. ವಿನೋದ್ ಕುಮಾರ್ ಶ್ರಾವಣಕೆರೆ ಸ್ವಾಗತಿಸಿದರು. ಪೂಜಿತ್ ಕುಲಾಲ್ ಶ್ರಾವಣಕೆರೆ ಪರಿಚಯಿಸಿದರು. ಪ್ರಶಾಂತ್ ಕುಲಾಲ್ ವಂದಿಸಿ ಮೇಕ್ಷಿ ಡಿ ಸೋಜಾ ಕಾರ್ಯಕ್ರಮ ನಿರ್ವಹಿಸಿದರು. ಕುಂಬಳೆ ಆರಿಕಾಡಿ ಶ್ರೀ ಪಾಡಂಗರೆ ಭಗವತಿ ಕ್ಷೇತ್ರದಲ್ಲಿ ತುಲಾಪತ್ ಉತ್ಸವವು ಹಾಗೂ ಭಜನೋತ್ಸವವು ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಬೆಳಗ್ಗೆ ಭಂಡಾರ ಏರಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬದಿಯಡ್ಕದ ಉದ್ಯಮಿ ವಸಂತ ಪೈ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು.
ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಶಾಸ್ತ್ರೋತ್ಸವ ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಇಂದು ಆರಂಭಗೊಂಡು ನಾಳೆ ಕೊನೆಗೊಳ್ಳಲಿದೆ. ಮಂಜೇಶ್ವರ ಉಪಜಿಲ್ಲಾ ಮಟ್ಟದ 112 ಶಾಲೆಗಳ ಸುಮಾರು 3,000ದಷ್ಟು ವಿದ್ಯಾರ್ಥಿಗಳು ಇಂದು ನಾಳೆಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದ್ದು, ಪ್ರಥಮ ದಿನವಾದ ಇಂದು ವಿಜ್ಞಾನ, ಗಣಿತ, ಐಟಿ ಮೇಳ ನಡೆಯಿತು. ಪ್ಯಾರಾ ಏಷ್ಯನ್ ಗೇಮ್ಸ್ ಅವಳಿ ಪದಕಗಳ ಸಾಧಕ ಕಿಶನ್ ಕಂಗೊಳ್ಳಿ. ಚೀನಾದ ಹ್ಯಾಂಗ್ಝೌನಲ್ಲಿ ನಡೆದ ಪ್ಯಾರಾ ಏಷ್ಯನ್ ಗೇಮ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಚೆಸ್ಟು ಕಿಶನ್ ಕಂಗೊಳ್ಳಿ ವೈಯಕ್ತಿಕ ಹಾಗೂ ತಂಡ ವಿಭಾಗದಲ್ಲಿ 2 ಪದಕಗಳನ್ನು ಗೆದ್ದು ಸಾಧನೆ ಮಾಡಿದ್ದಾರೆ. ನಿನ್ನೆ ಲಕ್ನೋದಲ್ಲಿ ನಡೆದ ವರ್ಲ್ಡ್ ಕಪ್ 2023ರ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯದಲ್ಲಿ ಭಾರತ 100 ರನ್ನಿಗೆ ಗೆಲುವು ಸಾಧಿಸಿದೆ. ರೋಹಿತ್ ಶರ್ಮಾ 101 ಬಾಲಿಗೆ 87 ರನ್ನನ್ನು ಬಾರಿಸಿದ್ದು, ಇದು ಭಾರತ ತಂಡದ ಗೆಲುವನ್ನು ಸುಲಭಗೊಳಿಸಿತು. ವಂದೇ ಮಾತರಂ ಎಲ್ಲಿಯೂ ಎಷ್ಟು ದೂರದಿಂದಲೂ ಕೇಳಿದರೂ ದೇಶಭಕ್ತನಿಗೆ ರೋಮಾಂಚನವಾಗುವುದು ಖಂಡಿತ. ಆಗಿದ್ದಾಗ 30,000ಕ್ಕೂ ಹೆಚ್ಚು ಜನ ಈ ಗೀತೆಯನ್ನು ಜೊತೆಯಾಗಿ ಆಲಾಪಿಸಿದರೆ ಹೇಗಿರಬಹುದು? ಹೌದು, ನಿನ್ನೆ ಲಕ್ನೋದಲ್ಲಿ ನಡೆದ ಭಾರತ ಇಂಗ್ಲೆಂಡ್ ತಂಡದ ನಡುವಿನ ಪಂದ್ಯದ ವೇಳೆ ವಂದೇ ಭಾರತ ಗೀತೆ ನೆರೆದ ಕ್ರಿಕೆಟ್ ಪ್ರೇಮಿಗಳು ಹಾಡಿದ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.